ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರಕ್ಕೆ ಶಿಲಾನ್ಯಾಸ ನೆರವೇರ್ತಾ ಇದ್ದಂತೆ ದೇಶದೆಲ್ಲೆಡೆ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿತ್ತು. ಇನ್ನು ಉಡುಪಿಯಲ್ಲಿ ಯುವಕನೋರ್ವ ರಂಗೋಲಿಯಲ್ಲಿ ಶ್ರೀರಾಮನ ಚಿತ್ರವನ್ನ ಬಿಡಿಸುವ ಮೂಲಕ ರಾಮ ಭಕ್ತಿಯನ್ನ ಮೆರೆದಿದ್ದಾನೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಆಗಸ್ಟ್ 5 ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದ್ದ ದಿನ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರಕ್ಕೆ ಭೂಮಿ ಪೂಜೆ ನೆರವೇರಿಸ್ತಾ ಇದ್ದಂತೆ ದೇಶದಲ್ಲಿ ಸಂಭ್ರಮವೇ ಸೃಷ್ಟಿಯಾಗಿತ್ತು. ಇತ್ತ ಉಡುಪಿ ಕಾಪುವಿನ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ರಾಜೇಶ್ ಪುಂಜಾಲಕಟ್ಟೆ ಎಂಬಾತ ರಂಗೋಲಿಯಲ್ಲಿ ಶ್ರೀರಾಮನ ಚಿತ್ರವನ್ನು ಬಿಡಿಸುವ ಮೂಲಕ ರಾಮ ಭಕ್ತಿಯನ್ನ ತೋರಿದ್ದಾನೆ. ಕೇವಲ 3 ಗಂಟೆಯ ಅವಧಿಯಲ್ಲಿ ರಾಮನ ಚಿತ್ರವನ್ನ ಬಿಡಿಸಲಾಗಿದೆ. ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ.